ಬಂಟ್ವಾಳದ ಎಸ್ವಿಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಕ್ತಿತ್ವ ವಿಕಸನ ಮತ್ತು ಜೀವನ ಕೌಶಲ್ಯಗಳು ಎಂಬ ವಿಷಯದ ಕುರಿತು ವಿದ್ಯಾರ್ಥಿಗಳಿಗೆ ತರಬೇತಿ ಕಾರ್ಯಕ್ರಮ ಜರುಗಿತು. ಮಾನವರು ಇಂದು ಸ್ಪರ್ಧಾತ್ಮಕವಾದ ಯುಗದಲ್ಲಿ ಬದುಕುತ್ತಿದ್ದಾನೆ. ಬದುಕುವ ಕ್ರಮ, ಆಹಾರ, ನಡೆನುಡಿ, ಆಸೆ, ಆಕಾಂಕ್ಷೆಗಳಲ್ಲಿ ಸಹ ಬದಲಾವಣೆಗಳಾಗಿವೆ. ಸಮಾಜದ ಬದಲಾವಣೆಗೆ ಅನುಗುಣವಾಗಿ ಮಾನವನು ವ್ಯಕ್ತಿತ್ವದಲ್ಲೂ ಪರಿಷ್ಕಾರಗಳನ್ನು ಮಾಡಿಕೊಂಡು ಬಂದಿದ್ದಾನೆ ಎಂದು ತರಬೇತುದಾರರಾದ ಅಭಿಜಿತ್ ಕರ್ಕೇರ ಹೇಳಿದರು. ಅವರು ಬಂಟ್ವಾಳ ಶ್ರೀ ವೆಂಕಟರಮಣ ಸ್ವಾಮಿ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ವ್ಯಕ್ತಿತ್ವ ವಿಕಸನ ಮತ್ತು ಜೀವನ ಕೌಶಲ್ಯಗಳು ಎಂಬ ವಿಷಯದ ಕುರಿತು ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. For the first job, ತಿಂಗಳ ಸಂಖ್ಯೆ ಕಲಿತಿದ್ರು. ನಾನು ಲೆಕ್ಕದಲ್ಲಿ 100 ಕೋಟಿ. Their first job is that I was at both the girls rejected the job. Just imagine my very second. Those two girls are you. You 100 ಕೋಟಿ job ಸಿಕ್ಕಿದೆ. First ಏನು ಮಾಡ್ತೀರಾ? Just the offer letter ಸಿಕ್ಕಿದೆ. 100 ಕೋಟಿ ಜಾಬ್ ನಿಮ್ಮ ಜಾಯಿನಿಂಗ್ ನೆಕ್ಸ್ಟ್ ಜನವರಿ ಫಸ್ಟ್ ಗೆ ಜಾಯಿನಿಂಗ್ ಎಂತ ಮಾಡ್ತೀವಿ ಫಸ್ಟ್ ಎಸ್ವಿಎಸ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲೆ ಶಶಿಕಲಾ ಕೆ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಕ್ಷೇಮ ಪಾಲನಾಧಿಕಾರಿ ಬಾಲಕೃಷ್ಣ ಗೌಡ, ಎಸ್ವಿಎಸ್ ಪದವಿ ಮತ್ತು ಪದವಿ ಪೂರ್ವ ವಿಭಾಗದ ಉಪನ್ಯಾಸಕ ವರ್ಗದವರು ಪಾಲ್ಗೊಂಡಿದ್ರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.